ಪೋಷಕರೇ, ಮನೆಯ ಮುಂದೆ ಆಟವಾಡುವ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಎಚ್ಚರ. ಏನೋ ಆಟ ಆಡ್ತಿದ್ದಾರೆ ಅಂತ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡಿದ್ರೆ ಮುಂದೆ ಘೋರ ಪರಿಸ್ಥಿತಿ ಎದುರಿಸಬೇಕಾಗತ್ತೆ. ಹೌದು, ಇದಕ್ಕೆ ಉದಾಹರಣೆ ಎಂದ್ರೆ ನೆಲಮಂಗಲ ನಗರದ ಟಿಬಿ ಸ್ಟಾಪ್ ಬಳಿಯ ಸುಭಾಷ್ ನಗರದಲ್ಲಿ KA52N0460 ನಂಬರ್ನ ಮಾರುತಿ ಎರ್ಟಿಗಾ ಕಾರು ಮನೆಯ ಬಳಿ ಆಟವಾಡ್ತಿದ್ದ 3 ವರ್ಷದ ದಕ್ಷಿತ್ ಎಂಬ ಮಗುವಿನ ತಲೆ, ಮುಖ, ಬೆನ್ನಿನ ಮೇಲೆ ಹರಿದಿದ್ದು ಮಗು ಗಂಭೀರ ಗಾಯಗೊಂಡಿದ್ದು ಮಗುವಿನ ಚೀರಾಟ ಕಂಡು ಅಕ್ಕಪಕ್ಕದ ಜನರು ಓಡಿ ಬಂದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ರು. ಇನ್ನು ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ಕಾರು ಚಾಲನೆ ಮಾಡಿದ ಚಾಲಕ ಮಗುವಿನ ಮೇಲೆ ಕಾರು ಹರಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಸಂಬಂಧ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.